ಕ್ರಿಕೆಟ್ ತಂಡದ ಆಟಗಾರ ಹಾಗೂ AYC ತಂಡದ ವಾಲಿಬಾಲ್ ಆಟಗಾರ. ಸರಗೂರಿನಲ್ಲಿ ಇದೇ ಅತಿ ಹೆಚ್ಚು ಜನಪ್ರಿಯವಾಗಿರುವಂಥ ಕ್ರೀಡಾಂಗಣ. ಇದು ವರ್ಷ ಇದೇ ರೀತಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಪಟಾಕಿ ಅಂಗಡಿಗಳ ಸ್ಥಾಪನೆಗೆ ಕೊಟ್ಟು ಪ್ರತಿ ವರ್ಷವೂ ಹೀಗೆ ಮಾಡೋಗ್ತಾ ಇದ್ದಾರೆ. ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ನಮಗೆ ಈಗ ಆಟ ಆಡೋಕ್ಕೆ ಇರೋದೇ ಇದೊಂದು ಕ್ರೀಡಾಂಗಣ. ಇಲ್ಲಿ ಇದ್ಬಿಟ್ರೆ ಇನ್ನೆಲ್ಲೂ ಆಟ ಆಡೋಕ್ಕಾಗಲ್ಲ ನಾವು. ಆದಷ್ಟು ಬೇಗ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಬಂದು ಇದನ್ನ ಸರಿ ಮಾಡಿಕೊಡ್ಬೇಕು. ಪ್ರತಿ ವರ್ಷ ನೀವು ಇಲ್ಲಿ ಪಟಾಕಿ ಅಂಗಡಿಗಳು ಮಾಡ್ಬಿಟ್ಟು ಹೊಂಟೋಯ್ತೀರಾ, ಇಲ್ಲಿ ಸರಿ ಮಾಡಿಸ್ತಿರೋದು ನಾವು ಯಾವಾಗಲೂ. ಈ ವರ್ಷ ನೀವೇ ಇದನ್ನ ಕರೆಕ್ಟಾಗಿ ಏನಾಗಿದೆ ಹಾಗೆ ಇಲ್ಲಿ ವಸ್ತಿ ಕೂಡ ಇಲ್ಲಿ ತುಂಬ ಇದೆ. ಇಲ್ಲಿ ಆಟ ಆಡೋಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಯಾರೂ ಬರ್ತಾನೂ ಇಲ್ಲ. ಪಟಾಕಿ ಅಂಗಡಿಗಳನ್ನ ಸ್ಥಾಪನೆನ ಮಾಡಬೇಡಿ ಅಂತ ಕೂಡ ಹೋದ ವರ್ಷ ಅರ್ಜಿ ಕೊಟ್ಟಿದ್ದು, ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತು ನಮ್ಮ ಮಾತಿಗೆ ಯಾರು ಕೂಡ ಬೆಲೆ ಕೊಟ್ಟಿಲ್ಲ. ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಚೇಂಜ್ ಆದರೂ ಸಹ ಅದನ್ನ ನಡೆಸ್ಕೊಡ್ಬೇಕು ಯಾವತ್ತು ಕ್ರೀಡಾಪಟುಗಳಿಗೆ. ಇಲ್ಲಿ ವಸ್ತಿಯಾಗಿ ಹೆಚ್ಚು ಕಮ್ಮಿ 2-3 ತಿಂಗಳೇ ಆಗಿದೆ ಸರ್. ಯಾರು ಬಂದು ಇಲ್ಲಿ ನೋಡು ಇಲ್ಲ, ವಾರ್ಡ್ ಮೆಂಬರ್ಗಳು ಕೂಡ ಬಂದೂ ಇಲ್ಲ. ಯಾವ ಕಡೆ ಅವ್ರ ಪಾಡಿಗೆ ಬರ್ತಾರೆ, ಅವ್ರ ಪಾಡಿಗೆ ಹೋಯ್ತಾರೆ. ಇಲ್ಲಿ ನಮಗೆ ಆಟ ಆಡೋಕ್ಕೆ ಹೆವಿ ತೊಂದರೆ ಆಯ್ತದೆ ಸರ್. ಇದನ್ನು ಬೇಗ ನೀವು ಕ್ಲೀನ್ ಮಾಡಿಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ.